ಅಜರ್ಬೈಜಾನ್ನ ಸೈರಾಂಚೋಲ್ನ ಕುರ್ಗನ್ ಹೂಳು ನೆಲದಲ್ಲಿ 3800 ವರ್ಷಗಳ ಹಿಂದೆ ಬದುಕಿದ್ದ ಅತಿ ಉದ್ದದ ಸೈನಿಕನ ಸಮಾಧಿ ಪತ್ತೆಯಾಗಿದೆ. ಜಾರ್ಜಿಯಾ ಮತ್ತು ಅರ್ಮೇನಿಯಾ ದೇಶದ ಗಡಿಗಳಿಗೆ ಹತ್ತಿರದ ಸೈರಾಂಚೋಲ್ ಕುರ್ಗನ್ ಪುರಾತನ ಮಸಣ ಪ್ರದೇಶವನ್ನ ಕೆರೆಕ್ ಚಿಡ್ಲಾ ಸ್ಮಶಾನ ಎಂದು ಕಾದಿಟ್ಟ ನೆಲೆ ಮಾಡಲಾಗಿದೆ. ಈಗ ಸಿಕ್ಕಿರುವ ಸೈನಿಕನ ಎಲುಕಟ್ಟು ಪ್ರಮಾಣದಲ್ಲಿ ಆತನು 6.7 ಇಂಚು ಉದ್ದವಿದ್ದ. ಇಷ್ಟುದ್ದದ ಸೈನಿಕನ ಗೋರಿ ಹಿಂದೆ ಸಿಕ್ಕಿಲ್ಲ. ಆತನ ಕೈಯಲ್ಲಿ 4 ಈಟಿ ಮೊನೆಗಳನ್ನು ಇಡಲಾಗಿದೆ. ಸಮಾಧಿಯ ನಡುಭಾಗದಲ್ಲಿ ದೇಹ ಮತ್ತು ಆಯುಧಗಳು ಇವೆ. ಇನ್ನೊಂದು ಭಾಗದಲ್ಲಿ ಮಣ್ಣಿನ ನಾನಾ ವಸ್ತುಗಳು ಇವೆ. ಮೂರನೆಯ ಭಾಗ ಖಾಲಿ ಇದೆ. ಈ ಭಾಗದಲ್ಲಿ ಬೆಲೆ ಬಾಳುವ ವಸ್ತುಗಳು ಇದ್ದಿರಬೇಕು. ಕ್ರಿಸ್ತಪೂರ್ವ 1800ರ ಮಧ್ಯ ಕಂಚಿನ ಕಾಲದ ಈ ಗೋರಿಯ ಆ ಭಾಗದ ವಸ್ತುಗಳನ್ನು ಆಗಲೇ ಯಾರು ದೋಚಿದ್ದಾರೆ. ಸೈರಾಂಚೋಲ್ ಪ್ರದೇಶವು ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಕವಿಗಳು, ಕೋಟೆ ಮನೆಗಳು ಮತ್ತು ಕ್ರಿಶ್ಚಿಯನ್ ಮಠಗಳಿಗೆ ಹೆಸರುವಾಸಿಯಾದ ವಲಯ. Thank you. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vortex. Invest smart. Invest in Mangaluru.